ಅಭಿವೃದ್ಧಿಯ ದಿಸೆಯಿಂದ ನಾವು ನೋಡಿದ್ರೆ ಖಂಡಿತ ಜನ BJPಗೆ ಮತ ಕೊಡಬೇಕು. BJPಗೆ 35 ಸಿಕ್ಕಿದೆ, ಆದರೆ ನಮ್ಮ ಪಕ್ಷೇತರ ಅಭ್ಯರ್ಥಿಗೂ ಸುಮಾರು 65,000 ಹತ್ತಿರ ಚುನಾವಣೆ. BJPಯ ಅಭ್ಯರ್ಥಿಯ ಆಯ್ಕೆಯ ವಿಚಾರಕ್ಕೂ ಇಲ್ಲಿ BJP ಸೋತಿದೆ. ಮುಸ್ಲಿಂ ಮತಾಂಧ ವ್ಯಕ್ತಿಗಳಿಗೆ ಮತ್ತೆ ಸರ್ಕಾರ ಒಂದು ರಹದಾರಿ ಮಾಡಿಕೊಟ್ಟಾಗೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಖಂಡಿತ ಇದು ತಾತ್ಕಾಲಿಕ ಹಿನ್ನಡೆ. ಪಕ್ಷೇತರ ಅಭ್ಯರ್ಥಿಯ ಮೇಲೆ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡಿದ್ದು ವಾಸ್ತವ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಆ ವಾಸ್ತವ ವಿಚಾರವನ್ನು ತಿರುಚಿ ಬಹುಶಃ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಅಪಪ್ರಚಾರ ಮಾಡುವ ಮುಖಾಂತರ ನಮಗೆ ಹಿನ್ನಡೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿದೆ. ನೀವು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಲ್ಲಿ ನೀವು ವಿಫಲರಾದ. ನಮ್ಮ ನಾಯಕರು ಹೇಳಿದಂಥ ವಿಚಾರಗಳು ದುರುದ್ದೇಶಪೂರಿತವಾಗಿ ಯಾರು ಹೇಳಲಿಲ್ಲ. ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಶಾಸಕರು ಅಭಿವೃದ್ಧಿಯನ್ನು ಮಾಡಿದ್ದಾರೆ, 1,500 ಕೋಟಿ ಅನುದಾನವನ್ನು ತಂದಿದ್ರು, ಅವರು ಇಲ್ಲಿ ಅಭ್ಯರ್ಥಿ ಆಗಿರಲಿಲ್ಲ. ಬದಲಿ ಅಭ್ಯರ್ಥಿಯನ್ನು ಹಾಕಿದಾಗ ಅವರಿಗೆ ಈ ಅಭಿವೃದ್ಧಿ ಕೌಂಟ್ ಆಗಲಿಲ್ಲ. ಅಣಬೆ ಹೇಳಿಕೆಯೇ ಇಷ್ಟೊಂದು ಬೆಳವಣಿಗೆ ಪುತ್ತೂರಿನಲ್ಲಿ ಆಗೋದಕ್ಕೆ ಕಾರಣ ಎನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ಸುಳ್ಳು. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧಗಳು ಇಲ್ಲ. ಅಮಿತ್ ಶಾ ಅವರು ಬರುವಂತಹ ಕಾರ್ಯಕ್ರಮದಲ್ಲಿ ನಾವು ಆ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿದ್ದೇವೆ. ಹತ್ತೂರಿಗೆ ಪುತ್ತಿಲ್ಲ ಎನ್ನುವಂತ ಒಂದು ಅಭಿಯಾನ ಕಾರ್ಯಕರ್ತರಿಂದ ಶುರು ಆಗಿದೆ. ಏನು ಹೇಳ್ತೀವಿ? ಅದರ ಬಗ್ಗೆ ನನಗೇನು ದೊಡ್ಡ ಮಾಹಿತಿ ಇಲ್ಲ. ಅವರು ಸರ್ವತಂತ್ರ ಸ್ವತಂತ್ರರು. ನಮಗೆ ಪುಕ್ಸೊಟ್ಟೆ ದುಡ್ಡು ಕಾಂಗ್ರೆಸ್ ಬಂದರೆ ಸಿಗ್ತದೆ ಅಂತ ಒಂದಷ್ಟು ಜಾತಿಯ ಆಧಾರದಲ್ಲಿ ಲಿಂಗಾಯತರನ್ನು ಕಡೆಗಣಿಸುವಂತ ಕೆಲಸ ಮಾಡಿದೆ BJP ಅಂತೇಳಿ ಅದನ್ನು ಬಿಂಬಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಯಿತು. ಭಾರತೀಯ ಜನತಾ ಪಾರ್ಟಿ ಈ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಳ್ಳುವುದರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೆ. ಚುನಾವಣೆ ಫಲಿತಾಂಶ ಬಂದ ಬಳಿಕ ಒಂದಷ್ಟು ವಿಶ್ಲೇಷಣೆಗಳು ಪರಾಮರ್ಶೆಗಳು ನಡೀತಾ ಇದೆ. ಅದರ ಬೆನ್ನಲ್ಲಿ ಪುತ್ತೂರಿನಲ್ಲಿ ಒಂದಷ್ಟು ಮತ್ತೆ ರಾಜಕೀಯ ಚಟುವಟಿಕೆಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಫಲಿತಾಂಶದ ಬಗ್ಗೆ ಅಥವಾ ಈ ಹಿಂದೆ ಶಾಸಕರಾಗಿ ಮಾಡಿದಂತಹ ಕೆಲಸದ ಬಗ್ಗೆ, ತಂದಂತಹ ಅನುದಾನದ ಬಗ್ಗೆ, ಜೊತೆಗೆ ಮುಂದಿನ ಒಂದು ಯೋಜನೆಗಳು ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರಿದ್ದಾರೆ. ಅವರ ಜೊತೆಗೆ ಮಾತನಾಡಿಕೊಳ್ಳೋಣ. ಏನು ಹೇಳ್ತಾರೆ ಅವರು ಒಟ್ಟಾರೆ ವಿಚಾರಗಳ ಬಗ್ಗೆ ಅನ್ನುವಂಥದ್ದನ್ನು ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ನಾನು ಸ್ವಾಗತವನ್ನು ಬಯಸ್ತಾ ತಮ್ಮ ಮುಂದೆ ನನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ನನಗೆ ಕಳೆದ 5 ವರ್ಷ ಪುತ್ತೂರಿನಲ್ಲಿ ಒಬ್ಬ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅದೇ ರೀತಿಯಲ್ಲಿ ಯಾವಾಗ ನನ್ನನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿತ್ತೋ ಆ ಚುನಾವಣೆಯಲ್ಲಿ ನಮ್ಮೆಲ್ಲ ಮತದಾರ ದೇವರು ನನಗೆ ಆಶೀರ್ವಾದ ಮಾಡಿ ಬಹುಮತದಿಂದ ಆಯ್ಕೆ ಮಾಡಿ ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯನ್ನಾಗಿ 5 ವರ್ಷ ಈ ಒಂದು ಊರಿನ ಅಭಿವೃದ್ಧಿ ಮತ್ತು ಜನರ ಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟು ನಾನು 5 ವರ್ಷ ಜನ ಮೆಚ್ಚುವ ರೀತಿಯಲ್ಲಿ ಜನರ ಸೇವಕನಾಗಿ ಕೆಲಸ ಮಾಡಿದ್ದೇನೆ ಎನ್ನುವಂಥ ಕೃತಾರ್ಥ ಮನೋಭಾವನೆಯಿಂದ ನಾನಿವತ್ತು ಈ ಮಾತನ್ನು ಹೇಳ್ತಾ ಇದ್ದೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿಪರ ಕಾರ್ಯಕ್ರಮಗಳು, ನಾವು ಅಭಿವೃದ್ಧಿಯನ್ನೇ ಮುಂದಿಟ್ಟುಕೊಂಡು ಇವತ್ತು ಗ್ರಾಮದ ಹಳ್ಳಿಯ ಮೂಲೆಯಲ್ಲಿರುವಂಥ ಸಾಮಾನ್ಯ ಜನರಿಗೆ ಇವತ್ತು ಕುಡಿಯುವ ನೀರು, ರಸ್ತೆ, ಶಾಲೆ, ಅಂಗನವಾಡಿ, ವಿದ್ಯುತ್ತು ಹೀಗೆ ಆ ಮೂಲಭೂತ ಸೌಲಭ್ಯಕ್ಕೆ ಒತ್ತು ಕೊಟ್ಟು ನಾವು ಕೆಲಸವನ್ನು ಮಾಡಿದೆವು. ಅಭಿವೃದ್ಧಿಪರ ರಾಜಕಾರಣವನ್ನು ಮಾಡಿದೆವು. ಅದರ ಜೊತೆಯಲ್ಲಿ ಇವತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜನರ ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಿಂದ ಸುಮಾರು 1.5 ವರ್ಷ ನಾವು ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನಸಾಮಾನ್ಯರ ಆ ಬದುಕಿಗೆ ಇವತ್ತು ಆರೋಗ್ಯಕ್ಕೆ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಸರ್ಕಾರದ ಹಂತದಿಂದ ಸಾರ್ವಜನಿಕ ನೆಲೆಯಲ್ಲಿ ಸಂಘ ಸಂಸ್ಥೆಗಳ ವತಿಯಿಂದಲೂ ಮಾಡುವಂಥ ಕೆಲಸವನ್ನು ಮಾಡಿದೆವು. ಈ ಎಲ್ಲ ನಾವು ಮಾಡಿದಂಥ ಕೆಲಸ ಕಾರ್ಯಗಳು 2023 ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆ ಆಗ್ಬೋದು ಅಂತೇಳಿ ನಾವೆಲ್ಲ ಭಾವಿಸ್ತೀವಿ. ಆದರೆ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆಡಳಿತ ಮಾಡಿದಂಥ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತೋ, ಏನೇನು ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಆ ತುರ್ತು ಸೇವೆಯನ್ನು ಮಾಡಿತ್ತೋ, ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಆರೋಗ್ಯ ಸೇವೆಯನ್ನು ಕೊಟ್ಟಿತ್ತೋ, ಇದನ್ನು ಜನ ಮರೆತು ಕಾಂಗ್ರೆಸ್ಸಿನ ಆ ಒಂದು ಗ್ಯಾರಂಟಿ ಕಾರ್ಡು ಮತ್ತು BJPಯ ಆ ಸರ್ಕಾರದ ಅವಧಿಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆ, 40% ಭ್ರಷ್ಟಾಚಾರ ಅಂತೇಳಿ ಬಿಂಬಿಸುವ ಮುಖಾಂತರ
ಜನರನ್ನು ಬಹುಶಃ ತಮ್ಮ ಕಡೆಗೆ ಸೆಳೆಯುವಂಥ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಬರುವಂಥ ಒಂದು ಕೆಲಸ 2023 ಚುನಾವಣೆಯಲ್ಲಿ ಆಗಿದೆ. ಅಭಿವೃದ್ಧಿಯ ದಿಸೆಯಿಂದ ನಾವು ನೋಡಿದರೆ ಖಂಡಿತ ಜನ BJPಗೆ ಮತ ಕೊಡಬೇಕು. ಇವತ್ತು ಜನ ಅಭಿವೃದ್ಧಿಯನ್ನು ನೋಡಲಿಲ್ಲ. ಪುತ್ತೂರಿನಲ್ಲಿ ವಿಶೇಷವಾಗಿ ಜನ ಇವತ್ತು ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ. BJPಯ ಬಗ್ಗೆ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ 2018 ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿಗೆ ಶಕುಂತಲಾ ಶೆಟ್ಟಿಯವರು ನಿಲ್ಲುವಾಗ 70,000ಕ್ಕಿಂತ ಅಧಿಕ ಮತ ಸಿಕ್ಕಿತ್ತು. ಸಂಜು ಮಠಂದೂರಿಗೆ 90,000 ಮತ ಸಿಕ್ಕಿತ್ತು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ 65,000 ಮತ ಸಿಕ್ಕಿದೆ, BJPಗೆ 35 ಸಿಕ್ಕಿದೆ. ಆದರೆ ನಮ್ಮ ಪಕ್ಷೇತರ ಅಭ್ಯರ್ಥಿಗೂ ಸುಮಾರು 65,000 ಹತ್ತಿರ ಚುನಾವಣೆ ಸಿಕ್ಕಿದೆ. ಒಟ್ಟು ಈ ಪಕ್ಷೇತರ ಅಭ್ಯರ್ಥಿ ಮತ್ತು BJP ಅಭ್ಯರ್ಥಿಯ ಮತವನ್ನು ಲೆಕ್ಕ ಹಾಕಿದಾಗ ಸುಮಾರು 1 ಲಕ್ಷ ಮತ BJPಯ ಪರವಾಗಿದೆ, ಕಾಂಗ್ರೆಸ್ಸಿನ ಪರವಾಗಿ 65,000 ಮತ ಇದೆ ಅಂತೇಳಿ ನಾವು ಅಂದಾಜು ಮಾಡ್ಬೋದು. ಅಂದರೆ ಜನ ಇವತ್ತು BJPಯ ಗ್ಯಾರಂಟಿ ಕಾರ್ಡು ನಂಬಿ ಪುತ್ತೂರಿನಲ್ಲಿ ಮತ ಹಾಕಲಿಲ್ಲ. BJPಯ ಗೊಂದಲದಿಂದಾಗಿ BJPಯ ಅಭ್ಯರ್ಥಿಯ ಆಯ್ಕೆಯ ವಿಚಾರ ಬೇರೆ ಬೇರೆ ವಿಚಾರಕ್ಕೋಸ್ಕರ ಇವತ್ತು ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ, BJP ಸೋತಿದೆ. ನಿಜವಾಗಿ ನೋಡಿದರೆ ಬಹುಶಃ ಇಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. ಜನ ಇವತ್ತು ಕೂಡ BJPಯ ಪರವಾಗಿದ್ದಾರೆ. ನಾವು ಇವತ್ತು ಮತದಾರರಲ್ಲಿ ಹೋದಾಗ ನಮ್ಮ ಗೊಂದಲದಿಂದಾಗಿ ಹೀಗೆ ಆಯಿತು ಎನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಅವರು ನೆನಪಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಪುತ್ತೂರಿನಲ್ಲಿ ಅಭಿವೃದ್ಧಿಯನ್ನೇ ಮುಂದಿಟ್ಟುಕೊಂಡು, ಹಿಂದುತ್ವವನ್ನೇ ಮುಂದಿಟ್ಟುಕೊಂಡು ನಾವಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಗ್ರಾಮ ಪಂಚಾಯಿತಿಗಳು, ನಮ್ಮ ಪಟ್ಟಣ ಪಂಚಾಯತ್, ನಮ್ಮ ನಗರಸಭೆ ಎಲ್ಲವೂ BJPಯ ಕೈಯಲ್ಲೇ ಇದೆ. 31 ಗ್ರಾಮ ಪಂಚಾಯಿತಿಗಳಲ್ಲಿ 25 ಗ್ರಾಮ ಪಂಚಾಯಿತಿಗಳು BJPಯ ಕೈಯಲ್ಲಿದೆ. ಇಟ್ಲ ಪಟ್ಟಣ ಪಂಚಾಯತ್ ಒಂದೇ ಇರುವಂಥದ್ದು, ಅದು BJPಯ ಕೈಯಲ್ಲಿದೆ. ಪುತ್ತೂರು ನಗರಸಭೆ ಅದು BJPಯ ಕೈಯಲ್ಲಿದೆ. ಸ್ಥಳೀಯಾಡಳಿತ ಸಂಸ್ಥೆಗಳ ಮುಖಾಂತರ ನಾವು ಮತ್ತೊಮ್ಮೆ ಅಭಿವೃದ್ಧಿಯನ್ನು ಮಾಡಿ ಆ ಜನಸಾಮಾನ್ಯರಿಗೆ ಯಾವ ರೀತಿಯ ಬದುಕನ್ನು ಕೊಡಬೇಕು ಅಂತೇಳಿ ನಾವು ಕೊಡಲಿಕ್ಕೆ ಮತ್ತೊಂದು ಕಡೆ ಬದ್ಧರಾಗಿದ್ದೇವೆ. ಅದರ ಜೊತೆಯಲ್ಲಿ ಹಿಂದುತ್ವ. ಇವತ್ತು ಪುತ್ತೂರಿನಂಥ ಸೂಕ್ಷ್ಮ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಬಾಹುಳ್ಯ ಇರುವಂಥ ಕಡೆ ಹಿಂದೂಗಳನ್ನು ದಮನಿಸುವಂಥ ಕೆಲಸಗಳು ಆಗ್ತಾಯಿವೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಗೋಹತ್ಯೆ, ಗೋ ದರೋಡೆ ಇಂಥ ಕೆಲಸಗಳು ಆಗ್ತಾಯಿವೆ. ಇದಕ್ಕೆ ಈಗಾಗಲೇ ಸರ್ಕಾರ ಕಾನೂನನ್ನು ತಂದಿದೆ. ಆದರೂ ಇವತ್ತು ಕಾಂಗ್ರೆಸ್ ಬಂತು ಅಂತ ಹೇಳಿದಾಗ ಇಂಥ ನಮ್ಮ ಮುಸ್ಲಿಂ ಮತಾಂಧ ವ್ಯಕ್ತಿಗಳಿಗೆ ಮತ್ತೆ ಸರ್ಕಾರ ಒಂದು ರಹದಾರಿ ಮಾಡಿಕೊಟ್ಟಾಗೆ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಅವರು ರಾಜಾರೋಷವಾಗಿ ಮತ್ತೆ ಆ ಕಾರ್ಯಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಖಂಡಿತ ಇದನ್ನು ಕೂಡ ತಡೆಗಟ್ಟುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ನಾವೆಲ್ಲ ಮಾಡಲಿಕ್ಕಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮಲ್ಲಿ BJPಯ ಕಾರ್ಯಕರ್ತರು ಒಂದಷ್ಟು ಹತಾಶರಾಗಿದ್ದಾರೆ. ಈ ಸೋಲಿನಿಂದ ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ಇವತ್ತು ಹಿಂದುತ್ವಕ್ಕೆ ಹಿನ್ನಡೆ ಆಗಿದೆ ಅಂತೇಳಿ. ಖಂಡಿತ ಇದು ತಾತ್ಕಾಲಿಕ ಹಿನ್ನಡೆ. ಅಭಿವೃದ್ಧಿ ನಿರಂತರವಾಗಿ ನಡೀಲಿಕ್ಕಿದೆ. ಕೇಂದ್ರ ಸರ್ಕಾರ ನಮ್ಮದೇ ಇದೆ, ಸ್ಥಳೀಯಾಡಳಿತ ಸಂಸ್ಥೆಗಳು ನಮ್ಮದೇ ಇದೆ. ಅದರ ಜೊತೆಯಲ್ಲಿ ಹಿಂದುತ್ವಕ್ಕೆ ಪೂರಕವಾಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಮುಂದುವರಿಸ್ತಾ ಇದ್ದೇವೆ. ಹಾಗಿದ್ರೆ ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಅಂದರೆ ಅದು BJPಯಲ್ಲಿ ಗೊಂದಲ ಉಂಟು ಮಾಡಿತು, ಅದರಿಂದಲೇ ಇಲ್ಲಿ BJP ಸೋಲೋದಕ್ಕೆ ಕಾರಣ ಆಯಿತು ಅನ್ನೋದನ್ನು ಒಪ್ಪಿಕೊಳ್ತೀರಾ? ಮೇಲ್ನೋಟಕ್ಕೆ ಪಕ್ಷೇತರ ಅಭ್ಯರ್ಥಿಯಿಂದ ನಮಗೆ ಹಿನ್ನಡೆ ಆಗಿದೆ. ಖಂಡಿತ ಇದನ್ನು ನಮ್ಮ ಹಿರಿಯರು ಎಲ್ಲ ಸೇರಿ ಮತ್ತೆ ಅದನ್ನು ಹೇಗೆ ಸರಿಪಡಿಸಬೇಕು, ಯಾರೊಟ್ಟಿಗೆ ಮಾತುಕತೆ ಮಾಡಬೇಕು ಎನ್ನುವುದನ್ನು ಅವರು ತೀರ್ಮಾನ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಾವು ಕೂಡ ಅವಲೋಕನ ಸಭೆಯನ್ನು ಮಾಡಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದ ತಕ್ಷಣ ಇವತ್ತು BJP ಕಾರ್ಯಕರ್ತರ ಹತ್ಯೆ ಶುರುವಾಗಿದೆ.
ಹೊಸಕೋಟೆಯಲ್ಲಿ ಬಿ ಜೆ ಪಿ ಗೆದ್ದ ತಕ್ಷಣ ಅವರು ಆ ಒಂದು ವಿಜಯೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಡಿ ಶೆಟ್ಟಿ ಹಳ್ಳಿ ಎಂಬಲ್ಲಿ ಕೃಷ್ಣಪ್ಪ ಎಂಬವರ ಹತ್ಯೆ ಆಗಿದೆ. ಇದು ಏನು ಸೂಚನೆ ಅಂದರೆ ಮುಂದಿನ ದಿನಗಳಲ್ಲಿ ಇಂಥ ಏನು ದ್ವೇಷದ ರಾಜಕಾರಣ ಕರ್ನಾಟಕದಲ್ಲಿ ಮುಂದುವರಿಲಿಕ್ಕಿದೆ ಅಂತೇಳಿ ಇದನ್ನು ನಾವು ಖಂಡಿಸ್ತೇವೆ. ಇಂಥ ಯಾವುದೇ ಘಟನೆ ಆದಾಗ ಭಾರತೀಯ ಜನತಾ ಪಾರ್ಟಿ ಕೈಕಟ್ಟಿ ಸುಮ್ಮನಿರುವುದಿಲ್ಲ, ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಪುತ್ತೂರಿನಲ್ಲಿ ರಾತ್ರಿ ಹೊತ್ತು ಯಾರೋ ಕಿಡಿಗೇಡಿಗಳು ನೊಂದ ಹಿಂದೂ ಕಾರ್ಯಕರ್ತರು ಅಂತೇಳಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ ಡಿ ವಿ ಸದಾನಂದ ಗೌಡರು, ಪ್ರಕೃತ ಅವರು ಬೆಂಗಳೂರು ಉತ್ತರದ ಸಂಸದರು, ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ನಳಿನ್ ಕುಮಾರ್ ಕಟೀಲ್ ಇವರ ಭಾವಚಿತ್ರದ ಬ್ಯಾನರ್ ಹಾಕಿ ಅದಕ್ಕೆ ಚಪ್ಪಲಿ ಹಾಕಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಬ್ಯಾನರನ್ನು ಅದರಲ್ಲಿ ಉದ್ದೇಶಪೂರ್ವಕವಾಗಿ ನೊಂದ ಹಿಂದೂ ಕಾರ್ಯಕರ್ತರು ಅಂತ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಕಾರ್ಯಕರ್ತ ಆಗಲಿ, ಯಾವುದೇ ಸಂಘಟನೆ ಇರಲಿ, ಇದರ ಹಿಂದೆ ಅವರನ್ನು ತಕ್ಷಣ ಐಡೆಂಟಿಫೈ ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು. ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ಡಿ ವಿ ಸದಾನಂದ ಗೌಡರು ಹಿಂದುತ್ವಕ್ಕೆ ಪೂರಕವಾಗಿ ಕೆಲಸ ಮಾಡಿದವರು. ಪುತ್ತೂರಿನಲ್ಲಿ ಯಾವಾಗ ಗುಂಡಾಗಿರಿತ್ತೋ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದವರು. ಅವರು ಕೂಡ ಒಬ್ಬ ಹಿಂದುವೇ. ಅವರು ಹಿಂದೂ ವಿರೋಧಿ ಅಲ್ಲ, ಅಹಿಂದೂ ಅಲ್ಲ, ಅವರು ಹಿಂದೂ. ನಳಿನ್ ಕುಮಾರ್ ಕಟೀಲ್ ಕೂಡ ಹಿಂದುವೇ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದವರು, ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿ 3 ಬಾರಿ ಸಂಸದರಾಗಿದ್ದರು. ಅವರು ಅಹಿಂದೂ ಅಲ್ಲ, ಅವರು ಕೂಡ ಹಿಂದುವೇ. ಆ ಹಿಂದೂ ನಾಯಕರನ್ನು ಈ ರೀತಿ ಅವಹೇಳನಕಾರಿಯಾಗಿ ಈ ರೀತಿ ಬ್ಯಾನರಲ್ಲಿ ಬಿಂಬಿಸುವಂಥ ಕೆಲಸ ಮತ್ತು ಅವರ ತೇಜೋವಧೆ ಮಾಡುವುದನ್ನು ಕೂಡ ನಾವು ಖಂಡಿಸ್ತೇವೆ. ಇದಕ್ಕೆ ಪೊಲೀಸ್ ಇಲಾಖೆ ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೇವೆ, ನಮ್ಮ ಪುತ್ತೂರಿನ ಸಹಾಯಕ ಆಯುಕ್ತರಿಗೂ ದೂರನ್ನು ಕೊಟ್ಟಿದ್ದೇವೆ. ಖಂಡಿತ ಅವರು ಸೂಕ್ತ ಕಾನೂನು ಕ್ರಮ ತಗೊಳ್ತಾರೆ ಎನ್ನುವಂಥ ಭಾವನೆ ನಮ್ಮದು. ಮುಂದಿನ ದಿನಗಳಲ್ಲಿ ಅದು ಯಾವುದೇ ಆ್ಯಕ್ಷನ್ಗಳಾಗಿದ್ದರೆ ತೀವ್ರ ಥರದ ಹೋರಾಟ ಮಾಡಲಿಕ್ಕೂ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಬದ್ಧವಾಗಿದೆ. ಆದರೆ ಇಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು, RSSನ ಮುಖಂಡರು ಪಕ್ಷೇತರ ಅಭ್ಯರ್ಥಿಯ ಮೇಲೆ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡಿದರು, ನಿರಂತರವಾಗಿ ಪ್ರಹಾರ ಮಾಡಿದರು. ಇದು ಬಿ ಜೆ ಪಿಯ ವೋಟ್ಗಳು ಮೈನಸ್ ಆಗ್ತಾ ಹೋಗೋದಕ್ಕೆ ಕಾರಣ ಆಯಿತು ಅನ್ನುವಂಥ ಒಂದು ಮಾತಿದೆ. ಏನು ಹೇಳ್ತೀರಿ ಸರ್? ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತು ನಮ್ಮ ಪರಿವಾರದ ನಾಯಕರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಪ್ರೆಸ್ಗಳನ್ನು ಮಾಡಿದ್ದಾರೆ. ಮಾಡುವಾಗ ವಾಸ್ತವ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಆ ವಾಸ್ತವ ವಿಚಾರವನ್ನು ತಿರುಚಿ ಬಹುಶಃ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಅಪಪ್ರಚಾರ ಮಾಡುವ ಮುಖಾಂತರ ನಮಗೆ ಹಿನ್ನಡೆಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಹಿಂದೂ ನಾಯಕರು ಇರ್ಬೋದು, ಯಾವುದೇ ನಮ್ಮ ಬಿ ಜೆ ಪಿಯ ನಾಯಕರಿರ್ಬೋದು, ನಮ್ಮ ಪರಿವಾರದ ನಾಯಕರಿರ್ಬೋದು, ಇವತ್ತು ಅವರು ಯಾವುದೇ ಅಪಪ್ರಚಾರ ದೃಷ್ಟಿಯಿಂದ ಇಂಥ ಹೇಳಿಕೆಯನ್ನು ಕೊಡಲಿಲ್ಲ. ಒಬ್ಬರನ್ನು ತೇಜೋವಧೆ ಮಾಡಬೇಕು ಮತ್ತೊಂದು ಅಂತೇಳಿ ಯಾವುದೇ ಅಂಥ ಹೇಳಿಕೆಯನ್ನು ಕೊಡಲಿಲ್ಲ. ಅದನ್ನು ಅಪಪ್ರಚಾರ ಮಾಡುವ ಮುಖಾಂತರ ನಮಗೆ ಬಿ ಜೆ ಪಿಗೆ ಇವತ್ತು ಹಿನ್ನಡೆ ಆಗಿದೆ. ಅದರ ಬೆನಿಫಿಟನ್ನು ಇವತ್ತು ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ತಗೊಂಡಿದ್ದಾರೆ. ನನಗೆ ಕಾಣ್ತದೆ ಇದು ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಳ್ಳುವುದರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅಂದರೆ ನೀವು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಲ್ಲಿ ನೀವು ವಿಫಲರಾದ್ರಿ ಅನ್ನುವಂಥದ್ದು. ನಮ್ಮ ನಾಯಕರು ಹೇಳಿದಂಥ ವಿಚಾರಗಳು ಇವತ್ತು ದುರುದ್ದೇಶಪೂರಿತವಾಗಿ ಯಾರೂ ಹೇಳಲಿಲ್ಲ. ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಅದನ್ನು ನಮ್ಮ ಎದುರಾಳಿಗಳು ಯಾವ ರೀತಿಯಾಗಿ ಅವರು ಸದುಪಯೋಗಪಡಿಸಿದರು, ಅದರಿಂದ ನಮಗೆ ಹಿನ್ನಡೆ ಆಗಿದೆ. ಅಂದರೆ ಇಲ್ಲಿ ಅಭ್ಯರ್ಥಿಯ ಆಯ್ಕೆಯಲ್ಲಿ ಏನಾದರೂ ಎಡವಟ್ಟಾಯ್ತಾ ನೀವು ನೋಡಿದ ಹಾಗೆ? ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯದ ನಾಯಕರು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಬೇರೆ ಬೇರೆ ಸನ್ನಿವೇಶದಲ್ಲಿ ಮತ್ತು ಭೌಗೋಳಿಕ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವರೊಂದು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನ ತಗೊಂಡು ಅಭ್ಯರ್ಥಿ ಆಯ್ಕೆಯನ್ನು ಮಾಡಿದ್ದಾರೆ. ಆ ಅಭ್ಯರ್ಥಿ ಆಯ್ಕೆ ಆದ ಮೇಲೆ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ನಡೆದಿದೆ.
ಅಂದರೆ ಇಲ್ಲಿ ಮತಗಳನ್ನು ಸೆಳೆಯುವಲ್ಲಿ ಹೇಗೆ ಫೇಲ್ಯೂರ್ ಆಯಿತು ಬಿ ಜೆ ಪಿ ನೀವು ನೋಡಿದ ಪ್ರಕಾರ? ಅಂದರೆ ತಾವೇ ಹೇಳಿದ್ರಿ 1,500 ಕೋಟಿಯಷ್ಟು ಅನುದಾನವನ್ನು ನಾವು ತಂದಿದ್ದೇವೆ ಅನ್ನುವಂಥದ್ದು ಅಭಿವೃದ್ಧಿ ಆಗಿದೆ ತಮ್ಮ ಅವಧಿಯಲ್ಲಿ. ಆದರೆ ಅದು ಮತಗಳಾಗಿ ಅಭಿವೃದ್ಧಿ ಕೆಲಸ ಅಲ್ಲಿ ಮತಗಳನ್ನು ಸೆಳೆದುಕೊಳ್ಳುವಲ್ಲಿ ಹೇಗೆ ವಿಫಲ ಆಯಿತು? ಅಂದರೆ ಇವತ್ತು ಇಲ್ಲಿ ಯಾವ ಶಾಸಕರು ಅಭಿವೃದ್ಧಿಯನ್ನು ಮಾಡಿದಾರೋ 1,500 ಕೋಟಿ ಅನುದಾನವನ್ನು ತಂದಿದ್ದರು, ಅವರು ಇಲ್ಲಿ ಅಭ್ಯರ್ಥಿ ಆಗಿರಲಿಲ್ಲ. ಬದಲಿ ಅಭ್ಯರ್ಥಿಯನ್ನು ಹಾಕಿದಾಗ ಅವರಿಗೆ ಈ ಅಭಿವೃದ್ಧಿ ಕೌಂಟ್ ಆಗಲಿಲ್ಲ. ಆ ಅಭ್ಯರ್ಥಿಯ ವರ್ಚಸ್ಸು, ಅವರು ಏನು ಅವರ ಆ ಕೆಲಸ ಕಾರ್ಯಗಳು, ಹಿಂದೆ ಮಾಡಿದಂಥ ಕೆಲಸ ಕಾರ್ಯಗಳು ಏನಿತ್ತು ಅದನ್ನು ಜನರ ಮುಂದಿಡುವಲ್ಲಿ, ಮತದಾರ ಮುಂದಿಡುವಲ್ಲಿ ನಾವು ಸ್ವಲ್ಪ ವಿಫಲರಾದೆವು. ನಮ್ಮ ಕಾರ್ಯಕರ್ತರು ನಾವು ವಿಫಲ. ಇದರ ಪರಿಣಾಮ ನಮಗೆ ಸೋಲುಂಟಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಠಂದೂರು ಅವರೇ ಇನ್ನೊಮ್ಮೆ ಅಭ್ಯರ್ಥಿ ಆಗಿರ್ತಿದ್ರೆ ಈ ಗೊಂದಲಗಳು ಇರ್ತಿರ್ಲಿಲ್ವಾ? ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಆ ಸಂದರ್ಭದಲ್ಲಿ ಏನು ಅಂತೇಳಿ ಆಗ ನಾವು ನೋಡ್ಬೋದಿತ್ತು. ಅಂದರೆ ಮಠಂದೂರು ಅವರಿಗೆ ಟಿಕೆಟ್ ತಪ್ಪಿಸಬೇಕು ಅನ್ನುವಂಥ ನೆಲೆಯಲ್ಲೇ ಪ್ರಯತ್ನಗಳಾಗ್ತಾ ಬಂತ, ಷಡ್ಯಂತ್ರ ಆಗಿದೆ ಅನ್ನುವಂಥ ಒಂದು ಮಾತನ್ನು ತಾವು ಈ ಹಿಂದೆ ಹೇಳಿದ್ರಿ. ಅದರಿಂದಾಗಿಯೇ ತಮಗೆ ಒಂದು ಅವಕಾಶ ಈ ಬಾರಿ ಕೈ ತಪ್ಪಿತಾ ಅಂತ? ನಾನು ಪ್ರಾಮಾಣಿಕವಾಗಿ 5 ವರ್ಷ ಕೆಲಸ ಮಾಡಿದ್ದೇನೆ. ನಾನು ಈ ಹಿಂದೆ ಹೇಳಿದ್ದೆ, ರಾಜಧರ್ಮವನ್ನು ಪಾಲನೆ ಮಾಡಿದ್ದೇನೆ, ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿದ್ದೇನೆ, ಎಲ್ಲೂ ದ್ವೇಷದ ರಾಜಕಾರಣವನ್ನು ಮಾಡಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಏನು ನಮ್ಮ ಹಿರಿಯರು ಹೇಳಿದಾರೋ ಅದರ ಆಧಾರದಲ್ಲಿ ಸರ್ವ ಜನರ ಸುಖವನ್ನು ಬಯಸುವ ದೃಷ್ಟಿಯಿಂದ ನಾನೊಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ. ಅದನ್ನು ಜನ ಇವತ್ತು ಕೂಡ ಮಾತಾಡ್ತಾರೆ. ಸಂಜು ಮಠಂದೂರು ಏನು ಹೇಗಿದ್ದರು ಅಂತೇಳಿ, ಯಾವ ರೀತಿಯಾಗಿ ಜನರೊಟ್ಟಿಗೆ ಅವರ ವರ್ತನೆ ಇತ್ತು, ಹೇಗೆ ಜನರೊಟ್ಟಿಗೆ ಅವರು ತಮ್ಮ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಅಂತೇಳಿ. ನಾನು ಯಾರ ಬಗ್ಗೆಯೂ ದ್ವೇಷವನ್ನು ಕಟ್ಟಿಕೊಳ್ಳಲಿಲ್ಲ ಮತ್ತು ಯಾವುದೇ ಧರ್ಮದ ಬಗ್ಗೆ ಕೂಡ ನಾನು ಬೇರೆ ಮಾತನ್ನು ಹೇಳಲಿಲ್ಲ. ನಾನು ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಮಠಂದೂರು ಅವರು ಕೊಟ್ಟಂತಹ ಒಂದು ಅಣಬೆ ಹೇಳಿಕೆಯೇ ಇಷ್ಟೊಂದು ಬೆಳವಣಿಗೆ ಪುತ್ತೂರಿನಲ್ಲಿ ಆಗೋದಕ್ಕೆ ಕಾರಣ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್ ಇದು? ಅದು ಸುಳ್ಳು. ಅಂಥ ಹೇಳಿಕೆಗಳಿಂದ ಬಹುಶಃ ಇಂಥ ಯಾವುದೇ ಘಟನೆಗಳು ನಡೆಯುವುದಿಲ್ಲ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧಗಳು ಇಲ್ಲ. ಆ ಘಟನೆ ನಡೆದು 2-3 ತಿಂಗಳಾಯಿತು. ಆಮೇಲೆ ಬೇರೆ ಬೇರೆ ಘಟನೆಗಳು ಇಲ್ಲಿ ನಡೆದಿದೆ. ಚುನಾವಣೆಗೂ ಅದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಅದು ಒಂದು ಅಮಿತ್ ಶಾ ಬರುವಾಗ, ಅಮಿತ್ ಶಾ ಅವರು ಬರುವಂಥ ಕಾರ್ಯಕ್ರಮದಲ್ಲಿ ನಾವು ಆ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿದ್ದೇವೆ. ಅದರಿಂದ ಬಹುಶಃ ಇಂಥ ಯಾವುದೇ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೊಂದು ಅಭಿಯಾನ ಶುರುವಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಅರುಣ್ ಪುತ್ತಿಲ ಅವರು ಈಗ ಹತ್ತೂರಿಗೆ ಪುತ್ತಿಲ ಎನ್ನುವಂಥ ಒಂದು ಅಭಿಯಾನ ಕಾರ್ಯಕರ್ತರಿಂದ ಶುರುವಾಗಿದೆ. ಏನು ಹೇಳ್ತೀರಿ? ಅದರ ಬಗ್ಗೆ ನನಗೇನು ದೊಡ್ಡ ಮಾಹಿತಿ ಇಲ್ಲ. ಅವರು ಏನು ಮಾಡ್ತಾರೆ, ಅವರು ಸ್ವತಂತ್ರರು. ಒಬ್ಬ ವ್ಯಕ್ತಿ ಪ್ರಜಾಪ್ರಭುತ್ವದಲ್ಲಿ ತನಗೆ ಏನು ಮಾಡಲಿಕ್ಕೂ ಅವಕಾಶಗಳಿದೆ. ಏನು ಮಾಡಲಿಕ್ಕೂ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದಷ್ಟು ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ವ್ಯಕ್ತಿಗತವಾಗಿ ಮಾಡ್ಬೋದು, ಸಂಘಟನಾತ್ಮಕವಾಗಿ. ಆದರೆ ಸಾರ್ವಜನಿಕವಾಗಿ ಇವತ್ತು ಯಾವುದೇ ಒಂದು ಇನ್ನೊಂದು ಸಂಘಟನೆಯನ್ನು, ಇನ್ನೊಂದು ವ್ಯಕ್ತಿಯನ್ನು ಅವರು ದೂಷಿಸುವ ಹಾಗಿಲ್ಲ. ತನಗೆ, ತನ್ನ ಸಂಘಟನೆಗೆ ಅವರು ಯಾವ ರೀತಿಯ ಪ್ರಚಾರವನ್ನು ಗಿಟ್ಟಿಸ್ಬೋದೋ, ಯಾವ ರೀತಿಯಾಗಿ ಸ್ಪರ್ಧೆ ಮಾಡ್ಬೋದು, ಅದೆಲ್ಲ ಮಾಡುವಂಥದ್ದನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡ್ಬೋದು. ಈಗ ಪುತ್ತೂರು BJP ಅಂದರೆ ಒಂದು ಹಂತದಲ್ಲಿ ಮತದಾರರು ಕೈಬಿಟ್ಟಿದ್ದಾರೆ ಅನ್ನುವಂಥದ್ದು ಹೇಗೆ ಸರಿಪಡಿಸ್ಬೋದು ಪಕ್ಷವನ್ನು ಇಲ್ಲಿ, ಮತ್ತೆ ಹೇಗೆ ಸಂಘಟನೆ ಮಾಡ್ಬೋದು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ? BJP ಪುತ್ತೂರಿನಲ್ಲಿ ಭದ್ರ ಆಗಿದೆ. ಈಗಲೂ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಬೂತಲ್ಲಿ ಸಕ್ರಿಯವಾಗಿದ್ದಾರೆ. ನಾವು ಮತ್ತೆ ನಮ್ಮ ಕಾರ್ಯಕರ್ತರ ಸಭೆಗಳು, ಬೂತ್ ಸಭೆಗಳನ್ನು ನಾವು ಇನ್ನು 1 ತಿಂಗಳಲ್ಲಿ ಮತ್ತೆ ಆರಂಭ ಮಾಡಿ, ಮತ್ತೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ 220 ಬೂತುಗಳಲ್ಲಿಯೂ ನಮ್ಮ ಬೂತ್ ಸಮಿತಿಗಳಿದೆ, ನಮ್ಮ ಶಕ್ತಿ ಕೇಂದ್ರಗಳಿದೆ, ಮಹಾಶಕ್ತಿ ಕೇಂದ್ರ ಇದೆ. ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಇವತ್ತು ಯಾವುದೇ ಚುನಾವಣೆ ಬರಲಿ ಆ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಈಗಲೂ ಬದ್ಧರಾಗಿದ್ದಾರೆ.
ಅದೇ ರೀತಿಯಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಕೂಡ ಅದೇ ರೀತಿಯ ಸಕ್ರಿಯತೆಯನ್ನು ಪಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಈಗ ರಾಜ್ಯದಲ್ಲಿ ಬಂದ ಫಲಿತಾಂಶವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಹೇಗೆ ಇಷ್ಟು ಕಡಿಮೆ ಆಯಿತು? ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಡನ್ನು ಜನ ನಂಬಿದರು. ನಮಗೆ ಪುಕ್ಸೊಟ್ಟೆ ದುಡ್ಡು ಕಾಂಗ್ರೆಸ್ ಬಂದರೆ ಸಿಗ್ತದೆ ಅಂತೇಳಿ. ಒಂದಷ್ಟು ಜಾತಿಯ ಆಧಾರದಲ್ಲಿ ಲಿಂಗಾಯತರನ್ನು ಕಡೆಗಣಿಸುವಂಥ ಕೆಲಸ ಮಾಡಿದೆ BJP ಅಂತೇಳಿ ಅದನ್ನು ಬಿಂಬಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಯಿತು. ಇನ್ನು ಕಾಂಗ್ರೆಸ್ 40% ಆ ಭ್ರಷ್ಟಾಚಾರ ಇದೆ ಇಲ್ಲಿ ಅಂತೇಳಿ ನಿರಂತರವಾಗಿ ಅದನ್ನು ಬಿಂಬಿಸ್ತಾ ಜನಮಾನಸದಲ್ಲಿ ಅದನ್ನು ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿತು. ಇದರ ಪರಿಣಾಮ, ಯಾಕಂದರೆ ನಮ್ಮ ಕೋಸ್ಟಲ್ ಕರ್ನಾಟಕವನ್ನು ಬಿಟ್ಟರೆ, ಕರಾವಳಿ ಕರ್ನಾಟಕವನ್ನು ಬಿಟ್ಟರೆ ಬಾಕಿ ಕಡೆ ಇದು ಯಶಸ್ವಿಯಾಗಿದೆ. ಕೋಸ್ಟಲ್ ಕರ್ನಾಟಕದಲ್ಲಿ ಯಾಕೆ ಯಶಸ್ವಿ ಆಗಲಿಲ್ಲ ಅಂದರೆ ಇಲ್ಲಿ ಜನ ಪ್ರಜ್ಞಾವಂತರು, ವಿದ್ಯಾವಂತರು, ಇಲ್ಲಿ ಜನ ಎಲ್ಲವನ್ನು ತಿಳ್ಕೊಳ್ತಾರೆ. ಆದ್ದರಿಂದ ಕರಾವಳಿಯಲ್ಲಿ ಇದು ಪ್ರಭಾವ ಬೀರಲಿಲ್ಲ, ಬೇರೆ ಕಡೆ ಇದು ಪ್ರಭಾವ ಬಿದ್ದಿದೆ. ಶಾಸಕರಾಗಿ ಮಠಂದೂರು ಅವರು ಮುಂದಕ್ಕೆ ಮಾಡಬೇಕಂತ ಅಂದ್ಕೊಂಡಿದ್ದ ಕೆಲಸಗಳು ಯಾವುದೆಲ್ಲ ಬಾಕಿಯಾಗಿದೆ, ಅದು ಹೇಗೆ ಆಗಬೇಕು ಅನ್ನುವಂಥ ಕನಸಿದೆ? ನಾವು ಪುತ್ತೂರು ಒಂದು ಜಿಲ್ಲೆ ಆಗಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಈಗಾಗಲೇ SP ಕಚೇರಿ, ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ ಕ್ರೀಡಾಂಗಣ, ಇದಕ್ಕೆಲ್ಲ ನಾವು ಜಾಗವನ್ನು ಗುರುತಿಸಿ ವ್ಯವಸ್ಥೆಯನ್ನು ಮಾಡಿದ್ವಿ. ಅದರ ಜೊತೆಯಲ್ಲಿ ನಾವು ಪುತ್ತೂರಿನ ಮೇಲೆ ಮೆಡಿಕಲ್ ಹಾಸ್ಪಿಟಲ್ 300 ಬೆಡ್ಡಿನ ಹಾಸ್ಪಿಟಲ್ ಆಗಬೇಕು ಅಂತೇಳಿ 5 ಎಕರೆ ಜಾಗವನ್ನು ಈಗಾಗಲೇ ನಾವು RTC ಮಾಡಿ ಅದಕ್ಕೆ ಬ್ಲೂ ಪ್ರಿಂಟ್ ಮಾಡಿ ಪ್ಲ್ಯಾನ್ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಾದ ತಕ್ಷಣ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡಿದ್ವಿ. ಅದಕ್ಕೆ ಜಾಗವನ್ನು ಹಿಂದಿನ ಶಾಸಕರು ಗೊತ್ತು ಮಾಡಿದರು. ಅದರ ಜೊತೆಯಲ್ಲಿ ಪುತ್ತೂರಿನಲ್ಲಿ ನಮ್ಮ ಚತುಷ್ಪಥ ರಸ್ತೆಗಳು, ಪುತ್ತೂರು ಪಿನಂಗಡಿ ರಸ್ತೆ ಚತುಷ್ಪಥ ರಸ್ತೆ ಆಗಬೇಕು. ಪುತ್ತೂರು ನಗರದಲ್ಲಿ ಒಳಚರಂಡಿ ಯೋಜನೆ, ಡ್ರೈನೇಜ್ ಇಲ್ಲ. ಇವತ್ತಿನ ಪುತ್ತೂರಿನ ಜನಸಂಖ್ಯೆ ಸುಮಾರು 70,000 ಇದೆ. ಆ 70,000 ಜನರ ವೇಸ್ಟ್ ವಾಟ್ರ್ ಇವತ್ತು ನದಿಗೆ ಹೋಗ್ತಾ ಇದೆ. ಅದಕ್ಕೆ ಡ್ರೈನೇಜ್ ಸಿಸ್ಟಮ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೆವು. ಇದೆಲ್ಲ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಇದನ್ನು ಮುಂದಿನ ಕಾಂಗ್ರೆಸ್ ಸರ್ಕಾರ, ಮುಂದಿನ ನಮ್ಮ ಕಾಂಗ್ರೆಸ್ MLA ಮಾಡ್ತಾರೆ ಎನ್ನುವಂಥ ಒಂದು ಭರವಸೆ ನನಗಿದೆ. ಅಂದರೆ ಅವರು ಹೇಳಿದ್ದಾರೆ ನಾನು ಇದನ್ನೆಲ್ಲ ಮಾಡ್ತೇನೆ ಎನ್ನುವಂಥ ಮಾತನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಉಲ್ಲೇಖ ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಇವತ್ತು ಜನರ ಬೇಡಿಕೆ ಕೂಡ ಇದೆ. ಅದನ್ನು ಈಡೇರಿಸಿದರೆ ಖಂಡಿತ ಪುತ್ತೂರು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ಜಿಲ್ಲೆಯಾಗಿ ಮತ್ತು ಒಂದು ಮಾದರಿ ನಗರಸಭೆಯಾಗಿ ಇದು ಮೂಡಿ ಬರಲಿಕ್ಕೆ ಸಾಧ್ಯ. ಮಠಂದೂರವರ ಮುಂದಿನ ಯೋಜನೆಗಳೆಲ್ಲ? ಸಂಜು ಮಠಂದೂರು ಕಳೆದ 35 ವರ್ಷದಿಂದ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಬಂದವು. ಮುಂದೆ ಕೂಡ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಾಜಿ ಶಾಸಕನಾಗಿ ಪುತ್ತೂರಿನಲ್ಲಿ ಏನೇನು ನಮ್ಮ ಕೆಲಸ ಕಾರ್ಯಗಳಾಗಬೇಕೋ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಯಾಕಂದರೆ ಕೇಂದ್ರ ಸರ್ಕಾರ ನಮ್ಮದಿದೆ, ಸ್ಥಳೀಯಾಡಳಿತ ಸಂಸ್ಥೆಗಳೆಲ್ಲ ನಮ್ಮದೇ ಇದೆ. ಅವರ ಜೊತೆಗೂಡಿ ನಾವು ಸ್ಥಳೀಯವಾಗಿ ಏನೇನು ಅಭಿವೃದ್ಧಿ ಆಗಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಸಂಘಟನೆಗೂ ಹಾಗೆ ನಾನು ಜಿಲ್ಲಾಧ್ಯಕ್ಷನಾಗಿ ದುಡಿದು ಇವತ್ತು ರಾಜ್ಯದಲ್ಲಿ ಸಹಕಾರಿ ಪ್ರಕೋಷ್ಠದ ಸಂಚಾಲಕನಾಗಿ ದುಡಿದು ಒಂದಷ್ಟು ಅನುಭವವನ್ನು ಹೊಂದಿದ್ದೇನೆ. ಆ ಅನುಭವದ ಆಧಾರದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಮತ್ತು ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಂಘಟನೆಯಲ್ಲಿ ಕೂಡ ಸಕ್ರಿಯವಾಗಿ ದುಡಿಯುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಈಗ ಪಕ್ಷಕ್ಕಾಗಿ ತ್ಯಾಗವನ್ನು ಮಾಡಿದ್ದೀರಿ. ಹೊಸಬರು ಅವಕಾಶವನ್ನು ಪಡೆದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತು ಪ್ರಚಾರವನ್ನು ಮಾಡಿ ಅವರ ಪರವಾಗಿ ದುಡಿದಿದ್ದೀರಿ. ಪಕ್ಷದಿಂದ ಮುಂದಕ್ಕೆ ಏನಾದರೂ ಸ್ಥಾನಮಾನದ ನಿರೀಕ್ಷೆಗಳು, ಆಸೆಗಳು? ಸಂಜು ಮಠಂದೂರು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕಿದ್ರೆ ಯಾವುದೇ ಸ್ಥಾನಮಾನ ಅಪೇಕ್ಷೆ ಮಾಡಿ ಬಂದವಲ್ಲ. ಒಂದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಒಂದು ರಾಷ್ಟ್ರದ ವಿಚಾರವನ್ನು ಇಟ್ಟುಕೊಂಡು, ಹಿಂದುತ್ವದ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲ ಕೆಲಸ ಮಾಡಿಕೊಂಡು ಬಂದವರು. ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಸಂಘಟನೆ ನಮಗೆ ಇಂಥ ಸ್ಥಾನಮಾನವನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ
ಸೂಕ್ತವಾದಂಥ ನಮಗೆ ಸ್ಥಾನಮಾನವನ್ನು ನಮ್ಮ ಸಂಘಟನೆ ಕೊಡ್ತದೆ ಎನ್ನುವಂಥ ಒಂದು ಭರವಸೆ ಇದೆ. ನಾವು ಆ ಭರವಸೆ ಇಟ್ಟುಕೊಂಡು ಕೆಲಸ ಮಾಡುವವರಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಬಹುಶಃ ನಮಗೆ ಆ ಸ್ಥಾನಮಾನಗಳು ಲಭಿಸ್ತದೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕೆಲಸವನ್ನು ಹಿಂದೆ ಹೇಗೆ ಮಾಡಿದೆವು ಅದೇ ರೀತಿಯಲ್ಲಿ ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದು ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರು ಅವರು ಹೇಳಿದಂತಹ ಮಾತು. 5 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ, ಆದರೆ ಒಂದಷ್ಟು ಗೊಂದಲಗಳಿಂದ ಈ ಬಾರಿ ಮತದಾರರು ಕೈ ಹಿಡಿಲಿಲ್ಲ. ಆದರೆ ಸುಮ್ಮನೆ ಕೂರೋದಿಲ್ಲ, ಮತ್ತೆ ಪಕ್ಷ ಸಂಘಟನೆಯನ್ನು ಮಾಡ್ತೇವೆ. ಮುಂಬರುವ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪಕ್ಷವನ್ನು ಸದೃಢವಾಗಿ ಕಟ್ತೇವೆ ಅನ್ನುವಂಥದ್ದು. ಜೊತೆಗೆ ಮುಂದಕ್ಕೆ ಅವರು ಕಂಡಿದ್ದಂತಹ ಕನಸೇನು, ಮುಂದಕ್ಕೆ ಏನಾಗಬೇಕು ಅದನ್ನು ಕೂಡ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org.